ಸೋಮೇಶ್ವರ ಪುರಸಭಾ ಮುತಾಲಿಕೆಡ್ ಆಶಾ ಕಾರ್ಯಕರ್ತೆಯರಿಗೆ ಮುಖ ಸ್ಥಳೀಯ ಮಟ್ಟದ ವಾರ್ಡ್ ಕಾರ್ಯಾಚರಣೆ ಪಡೆದ ಕಾರ್ಯಕರ್ತರಿಗೆ ವಿಶೇಷ ಮಾಹಿತಿ ಕಾರ್ಯಕ್ರಮ ಆನಂದಾಶ್ರಮ ಶಾಲಾ ಸಭಾಂಗಣ ಸೋಮವಾರ ಕಾಂಡೆ ಅಟಣೆ ಮಲ್ತಿದ್ದೇವೆ. ಸಾಧನಗಳಿವೆ, ಅವುಗಳನ್ನ ನಿಮ್ಮ ಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ಸಾಲ್ವ್ ಮಾಡೋಕ್ಕಾಗುತ್ತೆ ದಯವಿಟ್ಟು ಮಾಡಿ. ಸ್ವಲ್ಪ ಎಲ್ಲರೂ ಸೇರಿಕೊಂಡು ಈ ಒಂದು ಮಹಾಮಾರಿಯನ್ನು ನಾವು ಎದುರಿಸದೇ ಇದ್ದರೆ ಇದು ಬಹಳ ಕಷ್ಟ ಆಗ್ತದೆ. ಒಂದು ರೀತಿಯಲ್ಲಿ ಇದನ್ನು ನಾವು ಮ್ಯಾನೇಜ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಅದು ಆಶಾಭಾವನೆಯಿಂದ ನಾನು ಹೇಳ್ತೇನೆ. ಇದನ್ನು ನಾವು ಮ್ಯಾನೇಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದು ಕೇವಲ ಅಧಿಕಾರಿಗಳಿಗೆ ಬಿಟ್ಟರೆ ಆಗೋದಿಲ್ಲ. ನಾನೊಬ್ಬ ಅಧಿಕಾರಿಯಾಗಿ ಮಾತು ಹೇಳ್ತಾ ಇದ್ದೀನಿ. ಇದರಲ್ಲಿ ಸಮುದಾಯ ಸಕ್ರಿಯವಾಗಿ ಭಾಗವಹಿಸಬೇಕು. ಪ್ರತಿ ವಾರ್ಡ್ನಲ್ಲಿ, ಪ್ರತಿ ಬೂತ್ನಲ್ಲಿ ಜನರು ಮುಂದಾಗಬೇಕು. ವಾರ್ಡ್ ಸಮಿತಿಗಳು ರೆಗ್ಯುಲರ್ ಆಗಿ ಮೀಟ್ ಮಾಡಿಬಿಟ್ಟು ಈ ಒಂದು ಸಮಸ್ಯೆಗಳ ಪರಿಹಾರವನ್ನು ತಾವು ಕಂಡುಹಿಡಿಯಬೇಕಾಗ್ತದೆ. ಇಷ್ಟು ನಾನು ಪ್ರಾಸ್ತಾವಿಕವಾಗಿ ಹೇಳಬಯಸಿದ್ದೇನೆ. ಇನ್ನು ಹೆಚ್ಚಿನ ತರಬೇತಿಗಳು ಬೇಕು ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ತರಬೇತಿಗಳನ್ನು ಆಯೋಜಿಸಬಹುದು. ಅಥವಾ ನಮಗೆ ಕೇಳಿದ್ರೆ ನಾವು ಇನ್ನೊಂದು ಯಾವ ಸಬ್ಜೆಕ್ಟ್ ಬಗ್ಗೆ ತರಬೇತಿ ಬೇಕು ಅಂದಾಗ ಇನ್ನೊಂದು ಸಬ್ಜೆಕ್ಟ್ ಬಗ್ಗೆ ಇನ್ನೊಂದು ತರಬೇತಿ ಕೂಡ ನಾವು ಏರ್ಪಡಿಸಬಹುದು. ಈ ಒಂದು ಆರಂಭಿಕವಾದ ಮೊದಲನೇ ತರಬೇತಿಯಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಿಗೂ ನಾನು ವಂದಿಸ್ತೇನೆ. ಸಕ್ರಿಯವಾಗಿ ತಾವು ಈ ಕೋವಿಡ್ ವಿರುದ್ಧ ಸಾರಿರುವ ಸಮರದಲ್ಲಿ ಭಾಗಿಯಾಗ್ತೀವಿ ಎನ್ನುವ ಒಂದು ಆಶಾಭಾವನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಡೀ ಕಾರ್ಯದ ಹಾಗೆ ಕಾರ್ಯಾಗಾರದ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ಅತೀಕ್ ಸರ್ ಅವರು ತಮಗೆ ಅತ್ಯಂತ ಸರಳವಾಗಿ ಹಾಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಈಗ ಕಾವೇರಿ ಮೇಡಮ್ ಸಮಿತಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ಕೊಡ್ತಾರೆ. ಅದಾದ ನಂತರ ಪ್ರಶ್ನೋತ್ತರ. ಈಗ ವಾರ್ಡ್ ಮಟ್ಟದ ಕಾರ್ಯಾಚರಣೆ ಪಡೆ ಮತ್ತೆ ಬೂತ್ ಲೆವೆಲ್ ಕಮಿಟಿಗಳು ಅಷ್ಟೇ ಯಾವ್ಯಾವ ತರ ಕೆಲಸ ನಿರ್ವಹಣೆ ಮಾಡಬೇಕು ಅಂತ ಅನ್ನುವಂಥದ್ದು ಅತೀಕ್ ಸರ್ ಅವರು ಸವಿಸ್ತರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಹಾಗೆ ಡಾಕ್ಟರ್ ರವಿಕುಮಾರ್ ಅವರು ಅಷ್ಟೇ ಯಾವ್ಯಾವ ತರದ್ದು ನಾವು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕು ಅಂತ ಅನ್ನುವಂಥದ್ದು ಹೇಳಿದ್ದಾರೆ. ಈಗ ಮುಖ್ಯವಾಗಿ ನಮಗೆ ಸ್ಲೈಡ್ ಪ್ಲೀಸ್. ಮುಖ್ಯವಾಗಿ ನಮಗೆ ಆಗ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ಸಮಿತಿಯ ಸದಸ್ಯರಿಗೆ ಕರೆಕ್ಟ್ ಆಗಿ ಮಾಹಿತಿ ಇರಬೇಕು. ಯಾವಾಗ ನಮಗೆ ಮಾಹಿತಿ ಇರುತ್ತೋ ನಾಲೆಜ್ ಇಸ್ ಪವರ್ ಅಂತ ನಿಮಗೂ ಗೊತ್ತಿದೆ ಅಲ್ಲಿ. ಸೊ ಮಾಹಿತಿ ಇದ್ದಾಗ ನೀವು ಕರೆಕ್ಟ್ ಆಗಿ ಜನರಿಗೆ ಹೇಳುವಂತದ್ದಾಗುತ್ತೆ. ಮತ್ತೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವಂತ ಒಂದು ಸುರಕ್ಷಿತ ಕ್ರಮಗಳನ್ನ ಕೈಗೊಳ್ಳಲು ಸಾಧ್ಯವಾಗುತ್ತೆ. ಆದ್ರಿಂದ ಯಾವಾಗಲೂ ಅಷ್ಟೇ ನಿಮ್ಮ ಒಂದು ಸಭೆ ಸೇರ್ಬೇಕಾದಾಗ ನೀವು ಒಂದು ಮುಂದೆ ಏನ್ ಮಾಡ್ಬೇಕು ಅಂತ ಅನ್ನುವಂಥದ್ದು ಅದನ್ನು ಅಷ್ಟೇ ನೀವು ಯೋಚಿಸ್ಬೇಕಾಗತ್ತೆ. ಮತ್ತೆ ಮುಖ್ಯವಾಗಿ ಸಭೆಗಳಿಗೆ ನೀವು ಅಟೆಂಡ್ ಆಗುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದನ್ನ ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ಅದನ್ನ ತಪ್ಪಿಸ್ಕೊಳ್ಳುವಂಥದ್ದು ಆ ರೀತಿ ಮಾಡಕ್ ಹೋಗ್ಬೇಡಿ. ಮತ್ತೆ ಏನಿದೆ ನಿಮಗೆ ಏನ್ ಜವಾಬ್ದಾರಿ ವಹಿಸ್ಕೊಂಡಿರ್ತೀರೋ, ಯಾಕೆಂತಂದ್ರೆ ಇದೆಲ್ಲ ಟೀಮ್ ವರ್ಕ್ ಅಲ್ಲಿ ಕೆಲಸ ಮಾಡುವಂಥದ್ದು, ಅಂತದನ್ನ ಪೂರ್ಣಗೊಳಿಸುವಂಥದ್ದು ಮತ್ತು ಆ ಸಮಿತಿಯ ಸಭೆಯಲ್ಲಿ ಒಂದು ವರದಿ ನೀಡುವಂಥದ್ದು ಆಗ್ಬೇಕಾಗತ್ತೆ. ಮತ್ತೆ ಕೆಲವೊಂದು ಬೂತ್ ಸಮಿತಿಗಳು ಉತ್ತಮವಾಗಿ ಕೆಲಸ ಮಾಡಿರ್ತಾರೆ, ಅದನ್ನ ನೀವು ನೋಡುವಂಥದ್ದು. ಮತ್ತೆ ಸವಾಲುಗಳು ಏನಿದೆ ಅಂತ ಅನ್ನುವಂಥದ್ದು ಅದ್ರ ಬಗ್ಗೆನೂ ಅಷ್ಟೇ ಯಾವ ರೀತಿ ಎದುರಿಸಬೇಕು ಅಂತ ಅನ್ನುವಂಥದ್ದು ಇದೆಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಈವನ್ ಜಿಲ್ಲಾ ಮಟ್ಟದಲ್ಲಿ ಅಥವಾ ವಾರ್ಡ್, ಪ್ರತಿಯೊಂದು ವಾರ್ಡ್ ಇದಕ್ಕೂ ಅಷ್ಟೇ ನಿಮ್ಮಲ್ಲೇ ಈಗ ವಾಟ್ಸ್ಆಪ್ ಗ್ರೂಪ್ ಆಗ್ಲಿ, ಟೆಲಿಗ್ರಾಮ್ ಗ್ರೂಪ್ ಆಗಿ ಇದು ರಚಿಸಿದ್ರೆ ಅದರಲ್ಲಿ ಫೋಟೋಗ್ರಾಫ್ಸ್ ಅಪ್ಲೋಡ್ ಮಾಡುವಂಥದ್ದು, ನಿಮ್ಮ ಕಾಮೆಂಟ್ಸ್ ಕೊಡುವಂಥದ್ದು, ಆ ರೀತಿ ಮಾಡಿದಾಗ ಅಟ್ಲೀಸ್ಟ್ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಇರೋದಿಲ್ಲ. ಮತ್ತೆ ನಿಮಗೂ ಗೊತ್ತಿದೆ ಇಲ್ಲಿ ಪ್ರತಿ ದಿವಸನೂ ಅಷ್ಟೇ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಹೊಸ ಮಾರ್ಗಸೂಚಿಗಳು, ಆದೇಶಗಳು ಬರ್ತಿರುತ್ತೆ. ಅವೆಲ್ಲರೂ ನಿಮ್ಮ ಒಂದು ಗಮನದಲ್ಲಿ ಇರಬೇಕಾಗುತ್ತೆ. ಇದನ್ನು ಅಷ್ಟೇ ಜಿಲ್ಲಾಡಳಿತ ವತಿಯಿಂದ ತರಬೇತಿ ಆರ್ಗನೈಸ್ ಮಾಡಿದಾಗ ಅದನ್ನ ತಪ್ಪದೆ ನೀವು ಅಟೆಂಡ್ ಮಾಡುವಂಥದ್ದು ಮಾಡ್ಬೇಕಾಗುತ್ತೆ. ಈಗ ಬೂತ್ ಮಟ್ಟದ ಸಮಿತಿ ಯಾವಾಗಲೂ ಅಷ್ಟೇ ನಾವು ಒಂದು ಸಜೆಸ್ಟಿವ್ ಡೇಟ್ ಕೊಟ್ಟಿದ್ದೀವಿ, ಗುರುವಾರ ಮತ್ತೆ ಶನಿವಾರ ಮೀಟ್ ಮಾಡಿ ಅಂತ ಅನ್ನುವಂಥದ್ದು. ಯಾಕೆಂತಂದ್ರೆ ನೆಕ್ಸ್ಟ್ ವಾರ್ಡ್ ಮಟ್ಟದ ಸಮಿತಿ ಮಂಡೇ ಮೀಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಒಂದು ಗುರುವಾರ ಶನಿವಾರ 2 ದಿವಸ ಮಾಡ್ಬೋದು, ಅಥವಾ ಬೇಕನ್ಸಿದ್ರೆ ನಿಮ್ಗೆ ಕನ್ವೀನಿಯಂಟ್ ಇನ್ನೊಂದು ದಿವಸನೂ ಮಾಡ್ಕೊಳ್ಬೋದು, ಅಥವಾ ಹೆಚ್ಚಿನ ಮೀಟಿಂಗ್ಸ್ ನೀವು ಮಾಡ್ಬೋದು. ಸೊ ಇದರಲ್ಲಿ ಏನೇನು ನೀವು ಸಂಗ್ರಹ ಮಾಡ್ಬೇಕು ಅಂತ ಅನ್ನುವಂಥದ್ದು ಈಗಾಗಲೇ ಹೇಳಿದೀವಿ ನಾವು. ಪಾಸಿಟಿವ್ ಕೇಸಸ್ ಬಗ್ಗೆ ಇರ್ಬೋದು, ಅಥವಾ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇರ್ಬೋದು, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇರ್ಬೋದು, ಏನ್ ಹೆಚ್ಚಾಗಿದೆ ಅಂತ ಅನ್ನುವಂಥದ್ದು, ILI ಮತ್ತೆ ಸಾರಿ ಕೇಸಸ್ ಬಗ್ಗೆ, ವಲ್ನರಬಲ್ ಗ್ರೂಪ್ಸ್ ಬಗ್ಗೆ, ಇದನ್ನೆಲ್ಲನೂ ಅಷ್ಟೇ ನೀವು ಇನ್ಫಾರ್ಮೇಶನ್ ಈಗಾಗಲೇ ಸರ್ವೆ ಮುಖಾಂತರ ಬೂತ್ ಲೆವೆಲ್ ಅವರು ಪಡೆದಿರ್ತಿರೋದು. ಅದನ್ನ ನೀವು ಅನಲೈಸ್ ಮಾಡುವಂಥದ್ದು, ಪ್ರತಿ ವಾರ ಹೆಚ್ಚಾಗ್ತಿದೆಯಾ ಅಂತ ನೋಡುವಂಥದ್ದು, ಯಾಕೆ ಇದಾಗ್ತಾ ಇದೆ ಅಂತ ಅನ್ನುವಂಥದ್ದು ಇದನ್ನು ನೀವು ಅನಲೈಸ್ ಮಾಡಬೇಕು. ಮತ್ತೆ ಹೋಮ್ ಐಸೋಲೇಷನ್ ಎಫೆಕ್ಟಿವ್ ಆಗಿ ಆಗ್ತಾ ಇದೆಯಾ ಅಂತ ಅನ್ನುವಂಥದ್ದು. ಎಷ್ಟೋ ಸಲ ಕಂಪ್ಲೇಂಟ್ಸ್ ಇದೆ, ಹೋಮ್ ಕ್ವಾರಂಟೈನ್ ಅಲ್ಲಿ ಸ್ಟ್ಯಾಂಪ್ ಇಟ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಅಂತ ಅನ್ನುವಂಥದ್ದು. ಇದನ್ನ ನಗರಸಭೆಯವರು ಫುಲ್ ಎಫೆಕ್ಟಿವ್ ಆಗಿ ನೋಡಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಬೂತ್ ಮಟ್ಟದ ಸಮಿತಿ ಸದಸ್ಯರು
ಪೊಲೀಸ್ ಇಲಾಖೆಯಿಂದನೂ ಅಷ್ಟೇ ಫೈನ್ಸ್ ಹಾಕ್ತಾ ಇದ್ದಾರೆ. ಇದು ಸಮರ್ಪಕವಾಗಿ ಆಗ್ತಾ ಇದೆಯಾ ಅಂತ ಅನ್ನುವಂಥದ್ದು. ನಿಮ್ಮ ಬೂತ್ ಅಲ್ಲೂ ಅಷ್ಟೇ ವೈಲೇಷನ್ಸ್ ಏನಾದ್ರು ಆಗ್ತಿದೆ ಅಂತ ಅಂದ್ರೆ ಅದನ್ನ ಇನ್ಫಾರ್ಮೇಶನ್ ಅವರುಗಳಿಗೆ ಕೊಡುವಂಥದ್ದು. ಯಾಕೆಂತಂದ್ರೆ ಜನರಿಗೆ ಹೆದರಿಕೆನೂ ಇರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅವರು ಯಾರು ನೋಡೋದಿಲ್ಲ ಅಂತ ಅಂದಾಗ ವೈಲೇಷನ್ಸ್ ಆಗೋ ಸಾಧ್ಯತೆ ಇರೋದ್ರಿಂದ ಇದು ಎಫೆಕ್ಟಿವ್ ಆಗಿ ನಡೀತಿದೆ ಅಂತ ನೋಡ್ಕೊಳ್ಳಿ. ಮತ್ತೆ ಕಂಟೈನ್ಮೆಂಟ್ ಝೋನ್ ಏನಾದ್ರು ಇದ್ರೆ ಅಥವಾ ಸೀಲ್ ಡೌನ್ ಏರಿಯಾ ಇದ್ರೆ ಎಸೆನ್ಷಿಯಲ್ ಕಮೋಡಿಟೀಸ್ ಅವರುಗಳಿಗೆ ಹೋಗ್ತಾ ಇದೆಯಾ ಅಂತ ಅನ್ನೋದು ಅದನ್ನು ನೋಡುವಂತ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಮತ್ತೆ ಡೆತ್ ಕೇಸಸ್ ಏನಾದ್ರು ಆದ್ರೆ ನಿಮ್ಮ ಸಹಕಾರ ಏನಿದೆ ಅಂತ ಅನ್ನುವಂಥದ್ದು ಅದನ್ನು ನೀವು ಆತ್ಮವಿಮರ್ಶನೆ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ವಾರ್ಡ್ ಮಟ್ಟದ ಕಾರ್ಯಾಚರಣೆ ಸಭೆನೂ ಅಷ್ಟೇ ಪ್ರತಿ ದಿವಸ ಪ್ರತಿ ವಾರ ಮಂಡೇ ಮಾಡಿ ಅಂತ ನಾವು ಒಂದು ಸಜೆಸ್ಟಿವ್ ಡೇಟ್ ಕೊಟ್ಟಿದ್ದೀವಿ. ಅಲ್ಲೂ ಅಷ್ಟೇ ಸೇಮ್ ಇದೇ ತರ ನೀವು ಡಿಸ್ಕಷನ್ ಎಲ್ಲಾ ಸಬ್ಜೆಕ್ಟ್ಸ್ ಕಾಮನ್ ಇರುತ್ತೆ. ಆದ್ರೆ ಒಂದು ಏನು ಅಂತಂದ್ರೆ ಈ ವಾರ್ಡ್ ಮಟ್ಟದ ಕಾರ್ಯಪಡೆಯಲ್ಲಿ ಎಲ್ಲಾ ಬೂತ್ ಲೆವೆಲ್ ಮುಖ್ಯಸ್ಥರು ಯಾರಿರ್ತಾರೆ, ಬೂತ್ ಲೆವೆಲ್ ಕಮಿಟಿ ಮುಖ್ಯಸ್ಥರು ಅವರು ಪ್ರೆಸೆಂಟ್ ಇರ್ತಾರೆ. ಅವರು ಅವರವರ ಬೂತ್ ಅಲ್ಲಿ ಏನೇನು ಚಟುವಟಿಕೆ ಇದೆ ಅಂತ ಅನ್ನುವಂಥದ್ದು ಪ್ರೆಸೆಂಟ್ ಮಾಡುವಂಥದ್ದು. ಮತ್ತೆ ಅದರಲ್ಲಿ ನೀವು ಕಂಪ್ಯಾರಿಸನ್ ನಿಮಗೆ ಸಿಗುತ್ತೆ. ಕೆಲವೊಂದು ಬೂತ್ಗಳಲ್ಲಿ ಕೇಸಸ್ ಜಾಸ್ತಿ ಇರುವಂಥದ್ದು ಕಡಿಮೆ ಆಗಿರ್ಬೋದು. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ಸ್ ತಗೊಳ್ಳುವಂಥದ್ದು, ಹೇಗೆ ನಿಮ್ಮನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಅದನ್ನೆಲ್ಲ ನೀವು ಕ್ರಮ ತಗೊಳ್ಬಹುದು. ಮತ್ತೆ ಉತ್ತಮ ಕೆಲಸ ಮಾಡಿರುವಂತ ಬೂತ್ ಸಮಿತಿನ ನೀವೊಂದು ಪ್ರಶಂಸನೆ ಮಾಡಿದ್ರೆ ಇದು ಒಳ್ಳೆ ಒಂದು ಸ್ಥಿತಿ ಆಗುತ್ತೆ. ಮತ್ತೆ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸ್ ಯಾವಾಗಲೂ ಅಷ್ಟೇ ಯು ಶುಡ್ ಆಕ್ಟ್ ಆಸ್ ಎ ಲಿಂಕ್ ಬಿಟ್ವೀನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ. ಏನಿದ್ರು ಅಷ್ಟೇ ಅಲ್ಲಿ ಎಲ್ಲ ಮಾಹಿತಿ ನಗರ ಸ್ಥಳೀಯ ಸಂಸ್ಥೆಗೆ ಮತ್ತೆ ಜಿಲ್ಲಾಡಳಿತಕ್ಕೆ ಇರೋದಿಲ್ಲ. ನಿಮ್ಮ ಒಂದು ಏನು ನೀವು ಒಂದು ಎಫೆಕ್ಟಿವ್ ಆಗಿ ಬೂತ್ ಲೆವೆಲ್ ಸಮಿತಿಗಳನ್ನೆಲ್ಲ ಒಂದು ಕೋಆರ್ಡಿನೇಟ್ ಮಾಡಿ ಅವರ ಒಂದು ರಿಪೋರ್ಟ್ಸ್ ಮೇಲೆ ನಿಮ್ಮ ಒಂದು ಸಜೆಷನ್ಸ್ ಏನ್ ಕೊಟ್ಟಿರ್ತೀರಾ, ಈಗ ಬರೀ ಸಜೆಷನ್ಸ್ ಕೊಡುವಂಥದ್ದಲ್ಲ, ನಿಮ್ಮಿಂದನೂ ಕ್ರಮ ಆಗ್ಬೇಕಾಗತ್ತೆ. ನಮ್ಮಿಂದನೂ ಅಷ್ಟೇ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಇನ್ಫಾರ್ಮೇಶನ್ ಏನಂತ ಕೊಡ್ತೀವಿ ಅಂತಂದ್ರೆ ಎಲ್ಲಾ ತರದ ಒಂದು ಸಹಕಾರ ಕೊಡುವಂಥದ್ದು ಆಗ್ಬೇಕಾಗತ್ತೆ. ಬಿಕಾಸ್ ನಾವು ಈ ಒಂದು ಸಮಿತಿಗಳನ್ನ ಮಾಡಿರುವಂತದ್ದು ಬರೀ ಒಂದು ರಿಪೋರ್ಟ್ ಕೊಡೋದಕ್ಕೆ ಅಂತ ಅಲ್ಲ, ನಮಗೆ ಫೀಲ್ಡ್ ಲೆವೆಲ್ ಅಲ್ಲಿ ಸಕ್ರಿಯವಾಗಿ ಕೆಲಸ ನಿರ್ವಹಿಸುವ ಒಂದು ಆಶಾಭಾವನೆ ಇಟ್ಕೊಂಡು ಈ ಒಂದು ಸಮಿತಿಗಳನ್ನ ಮಾಡಿರೋದ್ರಿಂದ ಡೆಫಿನೆಟ್ ಆಗಿ ಖಂಡಿತವಾಗ್ಲೂ ಅಷ್ಟೇ ಕೋವಿಡ್-19 ನಾವು ತುಂಬಾ ಚೆನ್ನಾಗಿ ಎದುರಿಸಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಕೋವಿಡ್ ವಿಪತ್ತು ನಿರ್ವಹಣೆಡು ಕರ್ನಾಟಕ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಲೆದ ನಗರ ವಾರ್ಡ್ ಮಟ್ಟದ ಕಾರ್ಯಾಚರಣೆ ಪಡೆಬೇಕ ಬೂತ್ ಮಟ್ಟ ಸಮಿತಿಲೆದ ಪಾತ್ರ ಬೊಕ್ಕ ಜವಾಬ್ದಾರಿಲು ಪನ್ಪಿನ ವಿಷಯಡು ರಾಜ್ಯದ ಅಂತರ್ಜಾಲ ಮೂಲಕ ಪ್ರಸಾರ ಆಯ್ನ ಮಾಹಿತಿಲೇನು ಸ್ಥಳೀಯ ಕಾರ್ಯಕರ್ತರಿಗೆ ಸೋಮೇಶ್ವರ ಪುರಸಭಾ ಮುಖಾಂತರ ತೋಜಾವನ ವ್ಯವಸ್ಥೆ ಮಲ್ದೀತೇವೆ. ಟೆಸ್ಟ್ ಮಾಡಿ ಬಟ್ ರ್ಯಾಪಿಡ್ ಟೆಸ್ಟ್ ಪಾಸಿಟಿವ್ ಅಂದರೆ ಅದು 100% ಪಾಸಿಟಿವ್. ಅವಾಗ ಬೇರೆ ಏನು ಕನ್ಫರ್ಮೇಷನ್ ಬೇಕಿಲ್ಲ. ಸೊ ಅದರಿಂದ RT-PCR ಟೆಸ್ಟ್ ಎಲ್ಲ ಲ್ಯಾಬೊರೇಟರಿಗಳಿದೆ, ವ್ಯವಸ್ಥೆ ಅದ್ರ ಬಗ್ಗೆ ಇದೆ. ರ್ಯಾಪಿಡ್ ಟೆಸ್ಟ್ ಮಾತ್ರ ಎಲ್ಲೋ ಕೆಲವು ಕಡೆ ಮಾತ್ರ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ರ್ಯಾಪಿಡ್ ಟೆಸ್ಟ್ ಹೆಚ್ಚಿನ ಮಟ್ಟಿಗೆ ಬರ್ಬೋದು. 2 ಟೆಸ್ಟ್ ಮಾಡಿದ್ರೆ 2 ನಿರ್ಧಾರಿತವಾದ ಟೆಸ್ಟ್ಗಳು. ನೆಕ್ಸ್ಟ್ ಪ್ರಶ್ನೆ ಅಧ್ಯಕ್ಷರಿಗೆ ಕೇಳಿದ್ದಾರೆ. ಈ ಕೋವಿಡ್ ಅವೇರ್ನೆಸ್ ಬಗ್ಗೆ ನಾವು ರೈತರಿಗೆ ಹೇಗೆ ಮಾಹಿತಿ ಕೊಡ್ಬೋದು? ಈಗ ಹೊಲದಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಹೇಗೆ ಮನವರಿಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ ಸರ್. ಇದು ಈ ಪ್ರಶ್ನೆ ಬಹುಶಃ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾದ ಪ್ರಶ್ನೆ ಆಗ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಆಗಲೇ ಜಾಗೃತಿ ಹರಡಿದೆ ಮತ್ತು ಜನಗಳು ಮಾಸ್ಕ್ಗಳನ್ನ ಹಾಕೊಂಡು ಓಡಾಡ್ತಾ ಇರ್ತಾರೆ. ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಈಗ ಒಂದು ನಿಮ್ಮಲ್ಲಿ ಒಂದು IC ಚಟುವಟಿಕೆಗಳು ಮಾಡ್ಕೋಬೇಕಾಗ್ತದೆ, ಪೋಸ್ಟರ್ಗಳು ಮಾಡ್ಕೋಬೇಕು. ಅಥವಾ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಒಂದು ಆಟೋನ ಬಾಡಿಗೆ ತಗೊಂಡು ಒಂದು ಮೈಕ್ ಸೆಟ್ ಅದಕ್ಕೆ ಫಿಟ್ ಮಾಡಿಬಿಟ್ಟು ಅದರಲ್ಲಿ ಕೆಲವೊಂದು ರೆಕಾರ್ಡೆಡ್ ಮೆಸೇಜ್ಗಳನ್ನ ಮಾಡಬೇಕು. ಏನು ಅಂತ ಹೇಳಿದ್ರೆ ಮಾಸ್ಕ್ ಹಾಕೋಬೇಕು, 6 ಅಡಿ ಅಂತರ ಇಟ್ಕೋಬೇಕು, ಪದೇ ಕೈ ತೊಳ್ಕೋಬೇಕು ಮತ್ತು ಹೆಚ್ಚಿನ ಜನಸಾಂದ್ರತೆಯ ಜಾಗದಲ್ಲಿ ಸೇರಬಾರ್ದು, ಸಭೆ ಸಮಾರಂಭಗಳನ್ನು ಮಾಡಬಾರ್ದು, ಧಾರ್ಮಿಕ ಸಮಾರಂಭಗಳು ಕೂಡ ಜಾಸ್ತಿ ಜನ ಸೇರಿಸ್ಕೊಂಡು ಮಾಡಬಾರ್ದು. ಈ ರೀತಿಯ ಒಂದು ಮಾಹಿತಿಗಳನ್ನ ನೀವು ಒಂದು ಪೋಸ್ಟರ್ಗಳು ಮಾಡ್ಬೋದು, ಭಿತ್ತಿಪತ್ರಗಳನ್ನ ಕರಪತ್ರಗಳನ್ನ ಮನೆ ಹೋದಾಗ ಒಂದು ಕರಪತ್ರಗಳ ಹಂಚ್ಬೋದು. ಬಹಳ ಸಿಂಪಲ್ ಆಗಿ ಬಹಳ ಚೀಪಾಗಿ ಆಗ್ತದೆ. ಒಂದು ಸಿಂಪಲ್ ಒಂದು ಕರಪತ್ರ ಡಿಸೈನ್ ಮಾಡಿಬಿಟ್ರೆ ಅದರಲ್ಲಿ ಒಂದು ಕೆಲವೊಂದು ಚಿತ್ರಗಳನ್ನು ಕೂಡ ಹಾಕೊಂಡು ಕೈ ತೊಳೆಯೋದಾಗ್ಲಿ ಅಥವಾ ಮಾಸ್ಕ್ ಹಾಕೋದಾಗ್ಲಿ ಇದನ್ನ ಮಾಡಿಕೊಂಡು ಈ ಹೋಮ್ ವಿಸಿಟ್ ಮಾಡಿದಾಗ ಆಶಾ ಅಂಗನವಾಡಿ ಕಾರ್ಯಕರ್ತರಾಗ್ಲಿ ಅಥವಾ ನಿಮ್ಮ ಬೂತ್ ಲೆವೆಲ್ ಕಮಿಟಿ ವಾಲಂಟಿಯರ್ಸ್ ಆಗಲಿ ಇವ್ರು ಹೋದಾಗ ಆ ಕರಪತ್ರಗಳನ್ನ ಹಂಚ್ಬಿಟ್ಟು ರೈತರು ಅಷ್ಟೇ ಅಲ್ಲ ಎಲ್ಲರಿಗೂ ಈ ಒಂದು ಸಾಮಾನ್ಯ
ಸಾಮಾನ್ಯ ಮಾಹಿತಿಯನ್ನು ನಾವು ಹರಡಬಹುದು. ಸರ್, ನೆಕ್ಸ್ಟ್ ಕ್ವಶನ್ ಕೂಡ ನಮಗೆ ಇದೆ. ಅಂಗನವಾಡಿ ಕಾರ್ಯಕರ್ತರಿಗೆ COVID-19 ನಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರಿಗೆ, ರೆವಿನ್ಯೂ ಸ್ಟಾಫ್ ಎಲ್ಲರಿಗೂ ಏನಾದರೂ ಇನ್ಶೂರೆನ್ಸ್ ವ್ಯವಸ್ಥೆ ಇದೆಯಾ ಸದ್ಯಕ್ಕೆ ಅಂತ ಹೇಳ್ತಾರೆ. ಈಗ ಒಂದು ಕೋವಿಡ್ ಸಮಯದಲ್ಲಿ ಫ್ರಂಟ್ ಲೈನ್ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಇನ್ಶೂರೆನ್ಸ್ ಇದೆ. ಅದು ಅಂಗನವಾಡಿ ಕಾರ್ಯಕರ್ತರಿಗೆ ಕೂಡ ಕವರ್ ಆಗಿದೆಯಾ? ಈಗ ಪ್ರಧಾನಮಂತ್ರಿ ಗರೀಬ್ ಯೋಜನೆಯಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಫ್ರಂಟ್ ಲೈನ್ ವರ್ಕರ್ಸ್ ಮತ್ತೆ ಡಾಕ್ಟರ್ಸ್ ಇನ್ಕ್ಲೂಡಿಂಗ್ ಕವರ್ ಆಗಿದೆ. ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಪೌರ ಕಾರ್ಮಿಕರಿಗೂ ಅಷ್ಟೇ, ಮತ್ತೆ ಪೊಲೀಸ್ ಇಲಾಖೆ, ಈ ಮೂರನ್ನು ಕವರ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಆದೇಶ ಹೊರಡಿಸಲಾಗಿದೆ. ಅದರಲ್ಲಿ 30 ಲಕ್ಷ ಅಂತ ನಿಗದಿಪಡಿಸಿದ್ದಾರೆ. ಓಕೆ, ಧನ್ಯವಾದಗಳು. ಮತ್ತೆ ಡಾಕ್ಟರ್ ರವಿಕುಮಾರ್ ಅವರಿಗೆ ಬಿಸಿ ನೀರು ಕುಡಿಯೋದ್ರಿಂದ ಕರೋನಾ ವೈರಸ್ ಹೋಗುತ್ತಾ ಸಾಯುತ್ತಾ ಅಂತ ಕೇಳ್ತಾರೆ. ವೈರಸ್ ಸಾಯ್ತಾನೆ ಇರ್ಬೋದು, ಬಟ್ ಬಿಸಿನೀರು ಕುಡಿಯೋದು ಒಳ್ಳೆಯದೇ. ಯಾವ ಕೆಮ್ಮು ನೆಗಡಿ ಆದಾಗ, ಏನೇ ಜ್ವರ ಬಂದಾಗ ನಾವು ಬಿಸಿನೀರು ಕುಡಿಯೋದು ನಾವು ಹೇಳ್ತೀವಿ. ಬಿಸಿನೀರು ಕುಡಿದಾಗ ಗಂಟಲು ಆಗುತ್ತೆ, ಗಂಟಲು ಕಮ್ಮಿ ಆಗುತ್ತೆ, ಅರ್ಥ ಆಯ್ತಾ? ಸ್ವಲ್ಪ ಕಫ ಕೂಡ ಕಮ್ಮಿ ಆಗುತ್ತದೆ ಮತ್ತು ಮೂಗು ಕಟ್ಕೊಂಡ್ರೆ ಸರಿ ಹೋಗುತ್ತೆ. ವಾಸನೆ ಮತ್ತು ರುಚಿ ಬಗ್ಗೆ ಮಾತಾಡ್ತಿದೆ. ಇವೆಲ್ಲ ಬಿಸಿನೀರು ಕುಡಿದಾಗ ಒಳ್ಳೆಯದಾಗುತ್ತೆ. ಬಿಸಿನೀರು ಕುಡಿಯೋದಕ್ಕಿಂತ ಇನ್ನೂ ಹೆಚ್ಚು ಅಂತ ಹೇಳಿದ್ರೆ ಸ್ಟೀಮ್ ಇನ್ಹಲೇಷನ್, ನೀರನ್ನು ಕಾಯಿಸ್ಬಿಟ್ಟು ಆ ಸ್ಟೀಮ್ ಬರ್ತಲ್ಲ, ಉಳಿ ಬರ್ತಲ್ಲ, ಅದನ್ನು ನಾವು ನಮ್ಮ ಶರೀರಕ್ಕೆ, ಅದು ನಮ್ಮ ಶ್ವಾಸಕೋಶ ತಗೊಂಡ್ರೆ ಬಹಳ ಒಳ್ಳೆಯದು. ಇದು ವೈರಸ್ನ ಡೈರೆಕ್ಟ್ ಆಗಿ ಸಾಯಿಸ್ತಲೇ ಇದೆಯುತ್ತಾ ಸೆಕ್ಯೂಷನ್ಸ್ ಆಟಗಳು ಮಾಡಿ, ಸೆಕ್ಯೂಷನ್ಸ್ ಸ್ವಲ್ಪ ದೈವಗಳು ಮಾಡಿ ನಮ್ಗೆಲ್ಲ ಒಳ್ಳೆಯದನ್ನ ಮಾಡ್ತಾರೆ. ಅದಕ್ಕೋಸ್ಕರ ಇದು ಬಿಸಿನೀರು ಕುಡಿಯೋದು, ಸ್ಟೀಮ್ ಇನ್ಹಲೇಷನ್ ಬಹಳ ಒಳ್ಳೆಯದು. ಇದಕ್ಕೆ ಡೌಟ್ ಬೇಕೇ. ನೆಕ್ಸ್ಟ್ ಪ್ರಶ್ನೆ, ಈಗ ಕೋವಿಡ್ ಪಾಸಿಟಿವ್ ಬಂದಿರೋ ಕೋಟೆಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಗೋಪಿ ಪ್ರಕಾಶ್ ಅಂತರ್ಜಾಲದ ಪ್ರಸಾರ ಆಯಿನ ಮಾಹಿತಿಲೇನು ವಿಶ್ಲೇಷಣೆ ಮತ್ತದು ಸ್ಥಳೀಯ ಕಾರ್ಯಕರ್ತರಿನ ಪ್ರಶ್ನೆಗಳಿಗೆ ಉತ್ತರಿಸಾಯಿರು. ಆ್ಯಕ್ಚುಲಿ ಅದು ಇವ್ರು ಹೇಳಿದಾಗೆ ಅದು ಕೊಡಬೇಕಂತ ನಮ್ಮ ಶರೀರದಲ್ಲಿರುವ ಆಕ್ಸಿಜನ್ ಅಂದರೆ ಆಮ್ಲಜನಕ, ನಾವೀಗ ಶ್ವಾಸ ತಗೊಳ್ತೇವಲ್ಲ, ಒಳಗೆ ತಗೊಳ್ತಾ ಇರೋದು ಆಕ್ಸಿಜನ್, ಹೊರಗೆ ಬಿಡ್ತಾ ಇರೋದು ಕಾರ್ಬನ್ ಡೈಆಕ್ಸೈಡ್. ಬಟ್ ಈ ಮಾಸ್ಕಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಅವರು ಹೇಳ್ತಾರೆ. ಬಟ್ ನಮ್ಮ ಒಳಗೆ ನಾವು ತಗೊಂಡ ಗಾಳಿ ಇದರಲ್ಲಿ ಮಾಸ್ಕಿನೊಳಗೆ ಒಂದು ಮುಕ್ಕಾಲು ಬಸಿ ರಿಟರ್ನ್ ಹೋಗ್ತದೆ, ಅದು ಒಂದಿದೆ. ಅದಕ್ಕೆ ಮತ್ತು ಇನ್ನೊಂದು ವಿಷಯ ಹೇಳಿದರೆ, ಮನೆಯಲ್ಲಿರುವಾಗ ಮಾಸ್ಕ್ ಹಾಕಬೇಡಿ, ಹೊರಗೆ ಹೋಗುವಾಗ ಮಾತ್ರ ಮಾಸ್ಕನ್ನು ಹಾಕಬೇಕು. ಸೊ ಹೌದು, ಮಾಸ್ಕ್ ಅಂದರೆ ಒಂದು 4 ರಿಂದ 6 ಗಂಟೆ ಟೈಮ್ ಆಗಿದೆ. ಮತ್ತು ಮನೆಯಲ್ಲಿ ಮಾಡಿದ ಮಾಸ್ಕ್ ಅಥವಾ N95 ಬಗ್ಗೆ ಹೇಳಿದ್ರು, ಇಟ್ ಕ್ಯಾನ್ ಬಿ ವಾಶ್ ಮಾಡಿ. ಅದಕ್ಕೆ ಏನು ಹೇಳಿದರು, ಮನೆಗೆ ಹೋದ ತಕ್ಷಣ ನೀವು ಎಲ್ಲ ಬಟ್ಟೆಗಳನ್ನು ತೆಗೆದು ಸೋಪ್ ವಾಟ್ರಲ್ಲಿ ಹಾಕಿಡಬೇಕು ಒಂದು ಅರ್ಧ ಗಂಟೆ, ಆಮೇಲೆ ಸರಿಯಾಗಿ ಸ್ನಾನ ಮಾಡಬೇಕು. ಯಾಕಂದರೆ ನಮ್ಮನ್ನೀಗ ಗೊತ್ತಿಲ್ಲದೆ ಇರುವಂಥ ಈ ವೈರಸ್ ಅದರಲ್ಲಿ ಸಾಯ್ತದೆ. ಸಾಬೂನು ಮುಟ್ಟಿದ ತಕ್ಷಣ ಈ ವೈರಸ್ ಸಾಧಾರಣ ಅದರ ಔಟರ್ ಪೋರ್ಷನ್, ಹೊರಗಿನ ಲೇಯರೇ ಹೋಗಿಬಿಡ್ತದೆ. ಹೊರಗಿನ ಲೇಯರ್ ಹೋಗಿಬಿಟ್ರೆ ವೈರಸ್ ರಿಸ್ಕ್. ನಿಮ್ಗೆ ಗೊತ್ತಿರೋ ಹಾಗೆ ಕಣ್ಣಿಗೆ ಕಾಣದಂಥ ಒಂದು ಸೂಕ್ಷ್ಮ ಜೀವಿ ವರ್ಲ್ಡ್ ಟೂರ್ ಮಾಡಿ ಆಯಿತು, ಈಗ ಗ್ರಾಮೀಣ ಭಾಗಕ್ಕೆ ವಾಕಿಂಗ್ ಮಾಡ್ತಾ ಉಂಟು. ಸೊ ಇದನ್ನು ತಡಿಬೇಕಾದ್ರೆ ಈಗ ನಮ್ಮನ್ನ ಅಥವಾ ಸರ್ಕಾರದಿಂದ ಕಷ್ಟ ಇದೆ. ಜನ ಎಚ್ಚೆತ್ತುಕೊಳ್ಳಿ. ಜನ ಅಂದರೆ ಈಗ ಈ ರೀತಿ ಗುಂಪು ಸೇರುವುದೇ ಒಂದು ಇದಕ್ಕೆ ಸ್ಪ್ರೆಡ್ ಆಗಲಿಕ್ಕೆ ಮೇನ್ ರೀಸನ್. ಜನ ಹೆಚ್ಚು ಗುಂಪಾಗದ ಹಾಗೆ ಜನರೇ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಈ ಕಾಯಿಲೆಯನ್ನು ಸಾಧಾರಣ ನಾವೇ ನಮ್ಮ ಮಟ್ಟದಲ್ಲೇ ನಿಲ್ಲಿಸ್ಬೋದು. ಸೊ ಪಲ್ಸ್ ಆಕ್ಸಿಮೀಟರ್ ಬೇಕಾದರೆ ಪರ್ಚೇಸ್ ಮಾಡ್ಬೋದು, 1,500 ರೂಪಾಯಿ ಸಿಗ್ತದೆ. ಒಂದೊಂದು ಟೀಮಿಗೆ ಒಂದೊಂದು ಕೊಟ್ಟರೆ. ಮತ್ತು ಈ ಥರ್ಮೋಮೀಟರ್ ಬಗ್ಗೆ ಸರ್, ಈಗ ಹೋಮ್ ಕ್ವಾರಂಟೈನ್ ಆದವರು ಅವರೇ ತಂದು ಇಡಬೇಕು ಅಂತ ನಮಗೆ ರೂಲ್ಸ್ ಗೈಡ್ಲೈನ್ಸ್ ಉಂಟು. ಅದೇ ಗೈಡ್ಲೈನ್ಸ್ ಇದ್ದರೆ ಹೋಮ್ ಕ್ವಾರಂಟೈನ್ ಆದವರು ಅವರದ್ದು ಇಡಬೇಕು ಇದ್ದಾಗ. ಶೀತ ಜ್ವರ ಈ ಸೀಸನ್, ಮಳೆಗಾಲದ ಸೀಸನ್ ಕಾಮನ್ ತಾನೆ. ಸೊ ಈಗ ಏನಾಗಿದೆ ಅಂದರೆ ಕಾಮನ್ ಇದಕ್ಕೆ ಸಹ ಕೊರೋನಾ ಅನ್ನೋ ಒಂದು ಲೇಬಲ್ ಅಂಟ್ಕೊಂಡ್ಬಿಟ್ಟಿದೆ. ಅದಕ್ಕೆ ಹೇಳೋದು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಗಡಿಬಿಡಿ ಆಗ್ತದೆ. 7 ದಿವಸದಲ್ಲಿ ಜ್ವರ, ಶೀತ, ಕೆಮ್ಮು ಇಲ್ಲದಿದ್ದರೆ ಆಮೇಲೆ ಕರೋನಾ ಬಗ್ಗೆ ಯೋಚನೆ ಮಾಡುವ. ಈಗ ಹೇಳ್ತಾರೆ ಶೀತ ಜ್ವರ ಉಂಟು ಟೆಸ್ಟ್ ಮಾಡಬೇಕು. ಸೊ ಅದಕ್ಕೆಲ್ಲ 7 ದಿವಸದ ಟೈಮ್ ಇದೆ. ಯಾಕಂದರೆ ಆರ್ಡಿನರಿ ಶೀತ ಜ್ವರ ಆದರೆ 5 ರಿಂದ 7 ದಿವಸಕ್ಕೆ ಆಟೋಮೆಟಿಕ್ ಹೋಗಿಬಿಟ್ಬೋದು. ಸಾಧಾರಣ ಹಾಗೆ ಆಗೋದು ಹೆಚ್ಚಾಗಿ. ಸಪೋಸಿಗೆ ಬಂದವರನ್ನು ಇಟ್ಕೊಂಡೆ, ಬಂದವರನ್ನು ಕೆಲವು ನಿಮ್ಮಲ್ಲಿ ನಮ್ಮ ಹೆಗಡೆ ಸಲೀಮೆಗ್ದು ಕರ್ಕೋಟಲ್ಲಿ ಫಸ್ಟ್ ಬಂದ ಕೇಸ್, ಫಸ್ಟ್ ಪಾಸಿಟಿವ್ ಬಂತು, 2 ದಿವಸದಲ್ಲಿ ಅವನು ನೆಗೆಟಿವ್ ಬಂತು. ಫಸ್ಟೇ ಮನೆಗೆ ಬಂದುಬಿಟ್ಟ. ಅವನ ಹೆಂಡತಿ ಮಕ್ಕಳು ಬಂದದ್ದು 14 ದಿವಸದ ನಂತರ ಕ್ವಾರಂಟೈನ್ ಮುಗಿಸಿ ಸ್ಟಾರ್ಟಿಂಗಲ್ಲಿ. ಏನಿತ್ತು ಅವನಿಗೆ? ಏನಿಲ್ಲ. ಹಾಗೆ ಜಸ್ಟ್ ಬರ್ತದೆ ಹೋಗ್ತದೆ. ಪ್ರಾಬ್ಲಮ್ ಆಗುವುದು ಅದೇ ಓಲ್ಡ್ ಏಜ್.
ಓಲ್ಡ್ ಏಜು ಅದರೊಟ್ಟಿಗೆ ಶುಗರ್ ಇದ್ದವರು ಮುಖ್ಯವಾಗಿ. ಶುಗರ್ ಇದ್ದ ಶರೀರ ಹೇಗಿರ್ತದಂದರೆ ಪ್ರತಿಯೊಂದು ಕಾಯಿಲೆಗೆ ಒಂದು ಆಹ್ವಾನ ಇದ್ದಾಗ ಒಳ್ಳೆ ಫರ್ಟಿಲೈಸರ್ ಹಾಕಿದಾಗಿರ್ತದೆ. ಯಾವುದಾದ್ರೂ ಒಂದು ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ಹೊಕ್ಕಿದ್ರೆ ಅದು ಒಳ್ಳೆ ಬೆಳವಣಿಗೆ ಹೊಂದುತ್ತದೆ. ಬೆಳವಣಿಗೆ ಹೊಂದ ತಕ್ಷಣ ಕಾಯಿಲೆ ಉಲ್ಬಣ. ಸೊ ಇಲ್ಲಿ ಏನಂದರೆ ಶುಗರ್ ಕಂಟ್ರೋಲ್ ಇಂಪಾರ್ಟೆಂಟ್. ಈಗ ಸಮಿತಿ ಸಭೆ ಅಂತ ಮಾಡಿದ್ದೀರಿ, ಮನೆ ಮನೆಗೆ ಹೋದಾಗ ಎಷ್ಟು ಜನರಿಗೆ ಶುಗರ್ ಇದೆ, ಎಷ್ಟು ಜನರಿಗೆ ಬಿ ಪಿ ಇದೆ, ಎಷ್ಟು ಜನ 60 ವರ್ಷದ ಮೇಲಿದ್ದಾರೆ, 10 ವರ್ಷದ ಕೆಳಗಿನ ಎಷ್ಟು ಮಕ್ಕಳಿದ್ದಾರೆ ಎಲ್ಲ ನೋಡಿ ಅವರಿಗೆ ಮಾರ್ಬಿಡಿಟೀಸ್ ಅಂದರೆ ಮೇಯ್ನ್ ಶುಗರ್, ಕಿಡ್ನಿ ಡಿಸೀಸ್, ಆಮೇಲೆ ಕ್ಯಾನ್ಸರ್, ಆಮೇಲೆ ಹೈಪರ್ ಟೆನ್ಷನ್, ಇದಿಷ್ಟನ್ನು ಹೈ ರಿಸ್ಕ್ ಗೊತ್ತು. ಇಷ್ಟಿದ್ರೆ ಸ್ವಲ್ಪ ಹೈ ರಿಸ್ಕ್. ಇವರಿಗೆ ಏನಾದರೂ ಬಂದರೆ ನಾವು ಸ್ವಲ್ಪ ಜಾಗ್ರತೆ ಹೆಚ್ಚು ವಹಿಸಬೇಕಾಗ್ತದೆ. ನಾನು ಹೇಳಿದ 7 ದಿವಸ ಅಲ್ಲ, ಒಂದು 2-3 ದಿವಸದ ಉಂಟು ಅನ್ನುವಾಗಲೇ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗ್ತದೆ. ಯಾಕಂದರೆ ಇನ್ನೊಂದು ಅವ್ರು ಹೇಳಿದರೆ ಕೊರೋನಾಗೆ ಟ್ರೀಟ್ಮೆಂಟೇ ಇಲ್ಲ, ವೈರಸ್ಗಳಿಗೆ ಇಷ್ಟರವರೆಗೆ ಎಲ್ಲೂ ಟ್ರೀಟ್ಮೆಂಟ್ ಬರಲಿಲ್ಲ, HIV ಸಹ ಇಷ್ಟರವರೆಗೆ ಬರಲಿಲ್ಲ. ಸೊ ಇದೇನೆಂದರೆ ಒಂದು ಸರಿಯಾದ ನಾಯಿಗೆ ಒಂದು ಹುಚ್ಚು ಹಿಡಿದ್ರೆ ಏನಾಗ್ತದೆ ಆ ಟೈಪ್ ಆಗಿದೆ. ಈ ವೈರಸ್ ಇದಕ್ಕಿಂತ ಮುಂಚೆ ಸಿಕ್ತು, ಸಾರ್ಸ್ ಅಂತ. ಆದರೆ ಆ ವೈರಸ್ಗಳು ಸ್ವಲ್ಪ ಈಗ ಮ್ಯೂಟೇಷನ್ ಆಗಿ ಅದರ ಗುಣ ಮತ್ತು ಸ್ವಭಾವ ಚೇಂಜ್ ಆಗಿದೆ. ಹಾಗಾಗಿ ಸ್ವಲ್ಪ ಹುಚ್ಚರಾಗಿ ಸ್ವಲ್ಪ ಅಟ್ಯಾಕಿಂಗ್ ಅಷ್ಟೇ. 10 ವರ್ಷದಿಂದ ಚಿಕನ್ ಗುನಿಯಾ ಬಂದಿತ್ತು, ಗೊತ್ತಾ ನಿಮಗೆ? ಚಿಕನ್ ಗುನಿಯಾ, ಗಂಟು ನೋವು, ಅದು ಸಹ ಅಷ್ಟೇ, ಅದೊಂದು ಗುನಿಯಾ ಅಂತ ವೈರಸ್. ಅದರದ್ದು ಸಹ ಮ್ಯೂಟೇಷನ್ ಅಂದರೆ ರೋಗ ಲಕ್ಷಣಗಳು ಬದಲಾಯಿತು, ಅದರ ಗುಣಲಕ್ಷಣ ಬದಲಾಯಿತು, ಅಟ್ಯಾಕ್ ಮಾಡಿತು. ಸಾಧಾರಣ 90% ಜನ ದಕ್ಷಿಣ ಕನ್ನಡದಲ್ಲಿ ಚಿಕನ್ ಗುನಿಯನ್ನು ಬಳಲಿದ್ದಾರೆ ನನ್ನ ಒಂದು ಭಾವನೆ. 10 ವರ್ಷದ ಹಿಂದೆ 2008-2009 ಅದೇ ಟೈಪ್ ಕೊರೋನಾ. ಬಟ್ ಇದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಈಗ ಎಲ್ಲರೂ ಹೇಳಿದ್ರು ಇವರು, ಆದರೆ ಧೈರ್ಯ. ಇದು ಬೆಳಿಗ್ಗೆ ಅವರು ಉಡುಪಿಯವರು ಹೇಳ್ತಿದ್ರು, ಧೈರ್ಯ ಮುಖ್ಯ ಇದಕ್ಕೆ. ಜಿಲ್ಲಾಸ್ಪತ್ರೆಯಿಂದ ಹೋಗಿ ಅಲ್ಲಿ ಸೌಕರ್ಯ ಇಲ್ಲ ಅಂತ ಆದರೆ ಅದನ್ನು ಪ್ರೈವೇಟಿಗೆ ಚೀಟ್ ಕೊಡೋದು. ಅದು ಇಲ್ಲದೆ ಡೈರೆಕ್ಟ್ ಹೋದರೆ ನಿಮಗೆ ಇಲ್ಲಿ ಪೇಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅಥವಾ ಈಗೆಲ್ಲ ಸಿಸ್ಟಮ್ ಚೇಂಜ್ ಆಗಿದೆ 2-3 ದಿವಸದಿಂದ. ಡೈರೆಕ್ಟಲ್ಲಿ ನಿಮಗೆ ಒಂದು ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಆಯುಷ್ಮಾನ್ ಭಾರತ್ ಅಂತ ಬೋರ್ಡ್ ಇರ್ತದೆ, ಅಲ್ಲಿ ಆರೋಗ್ಯ ಮಿತ್ರ ಅಂತ ಒಬ್ಬರು ಇರ್ತಾರೆ. ಆರೋಗ್ಯ ಮಿತ್ರ ಗೊತ್ತಿಲ್ಲ, ಆರೋಗ್ಯ ಮಿತ್ರ ಯಾವುದು ಅಲ್ಲ, ಎಲ್ಲ ಆಸ್ಪತ್ರೆಯಲ್ಲಿ ಆರೋಗ್ಯ ಮಿತ್ರ ಶೀತ ಜ್ವರ ಕೆಮ್ಮು ಆ ರೀತಿ ಇದ್ದರು 7 ದಿವಸದ ಕಡಿಮೆ ಆಗದಿದ್ದರೆ ಮತ್ತೆ ಟೆಸ್ಟ್ ಮಾಡುವಂಥದ್ದು. ಅದು ಈಗ ಏನಂದರೆ ನಿಮಗೆ ಗೊತ್ತಿರ್ಬೋದು, ಈಗ ಒಂದು ಫೋಬಿಯಾ ಟೈಪ್ ಆಗಿದೆ. ಯಾಕಂದರೆ ಕಾಲು ನೋವು ಇದ್ದರೆ ಸಪೋಸ್ ಅವರಿಗೆ ನೆಕ್ಸ್ಟ್ ಆಪರೇಷನ್ ಮಾಡಬೇಕು ಅಂತ ಆದರೆ ಕೊರೋನಾ ಟೆಸ್ಟ್ ಮಾಡಿಯೇ ಮಾಡ್ತಾರೆ. ಯಾಕಂದರೆ ಹಾಸ್ಪಿಟಲ್ ಸ್ಟಾಫ್ ರಿಸ್ಕಲ್ಲಿ ಇರ್ತಾರೆ. ಆ ರೀತಿ ಏನಾದರೂ ಪಾಸಿಟಿವ್ ಇದ್ದರೆ ಆಪರೇಷನನ್ನು ಮುಂದೂಡಬೇಕು, ಅದಕ್ಕೋಸ್ಕರ ಟೆಸ್ಟ್ ಮಾಡ್ತಾರೆ. ರಾಜ್ಯದ ಅಂತರ್ಜಾಲ ಮುಖಾಂತರ ಪ್ರಸಾರ ಆಪಿನ ಮಾಹಿತಿಲೇನು ಸೋಮೇಶ್ವರ ಪುರಸಭಾ ಮುಖಾಂತರ ಅಗತ್ಯ ಉಪನ ಕಾರ್ಯಕರ್ತರಿಗೆ ಪಂಚಾಯತ್ ಸದಸ್ಯರಿಗೆ ಮುಟ್ಟಾವನ ವ್ಯವಸ್ಥೆಯನ್ನು ಮಲ್ತದ ಪಂಡದು ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ಪೊಲಬುಕೊರಿಯರು. ನಗರಾಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇವರ ಆದೇಶದಂತೆ ಕೋವಿಡ್ ವಿಪತ್ತು ನಿರ್ವಹಣೆಯಲ್ಲಿ ಕರ್ನಾಟಕ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳ ನಗರ ವಾರ್ಡ್ ಮಟ್ಟದ ಕಾರ್ಯಾಚರಣೆ ಪಡೆ ಹಾಗೂ ಬೂತ್ ಮಟ್ಟದ ಸಮಿತಿಗಳ ಪಾತ್ರ ಮತ್ತು ಜವಾಬ್ದಾರಿಗಳ ಬಗ್ಗೆ ಇವತ್ತು ಆನ್ಲೈನ್ ತರಬೇತಿಯನ್ನು ನಾವು ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಆನಂದಾಶ್ರಮ ಶಾಲೆಯಲ್ಲಿ ನಡೆಸಿದ್ದೇವೆ. ಎಲ್ಲ ಸಂಬಂಧಪಟ್ಟ ಕೌನ್ಸಿಲರ್ಗಳು, ಆಶಾ ಕಾರ್ಯಕರ್ತೆಗಳು, ವಾರ್ಡ್ ಮಟ್ಟದಲ್ಲಿ ವಾಲಂಟಿಯರ್ಸ್ ಇವರೆಲ್ಲರೂ, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇವರೆಲ್ಲ ನಮ್ಮೊಟ್ಟಿಗಿದ್ದಾರೆ. ಇವತ್ತು ಈ ತರಬೇತಿಯನ್ನು ನಾವೆಲ್ಲ ಪಡೆದಿದ್ದೇವೆ. ಈ ತರಬೇತಿಯ ಮೂಲಕ ಕೋವಿಡ್ ನಿರ್ವಹಣೆ, ವಿಪತ್ತು ನಿರ್ವಹಣೆಯಲ್ಲಿ ನಾವೆಲ್ಲರೂ ದುಡಿತೇವೆ. ಇದರ ಬಗ್ಗೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ವಾರ್ಡ್ ಮಟ್ಟದಲ್ಲಿ ಹಮ್ಮಿಕೊಳ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಒಂದುವೇ ಹೊರತು ಪುರಸಭಾ ಮುಖಾಂತರ ಆಶಾ ಕಾರ್ಯಕರ್ತೆಯರಿಗೆ ಸ್ಯಾನಿಟೈಸರ್, ಮಾಸ್ಕ್, ಗ್ಲೌಸ್ ಬೊಕ ಆಹಾರ ಸಾಮಗ್ರಿಗಳ ಕಿಟ್ಲೆಲ್ಲ ವಿತರಣೆ ಮಾಡ್ತೀರಿ.
ಸೋಮೇಶ್ವರ ಪುರಸಭಾ ಅಧ್ಯಕ್ಷರು ಶ್ರೀ ರಾಜೇಶ್ ಉಚ್ಚಿಲ್, ಆರೋಗ್ಯ ಅಧಿಕಾರಿ ಶ್ರೀ ರಾಜೇಶ್, ಪಂಚಾಯತ್ ಸದಸ್ಯರು, ಸಿಬ್ಬಂದಿ ಬಳಗಬಕ ಪುರಸಭಾ ವ್ಯಾಪ್ತಿದ 14 ಆಶಾ ಕಾರ್ಯಕರ್ತೆಯರು ಕಾರ್ಯಕ್ರಮದ ಪಾಲು ಪಡೆದಿದ್ದರು.